ಹ ಅದ್ಭುತವಾದಂತ ಟ್ಯಾಲೆಂಟೆಡ್ ಹುಡುಗನ ಆತ ಮಾಡೋದೇ. ಈಗ ಆತನಿಗೆ ಕೊರಮ್ಮ ಎನ್ನುವಂತ ಪಟ್ಟ ಬರುತ್ತ. ಇಡೀ ತುಳುನಾಡಿನಲ್ಲಿ ಆತನ ಬಗ್ಗೆ ಏನು ಹೇಳ್ತಾನೆ? ಹಾಗಾದ್ರೆ ಆತ ಕೋವಿ ಹಿಡಿದದ್ದು ಯಾರಿಗೆ? ಒಂದು ಕ್ರೈಮ್ ರಿಪೋರ್ಟ್ ಹತ್ತು ಆಂಡಲ್ಲ ಒಂದು ಕ್ರೈಮ್ ರಿಪೋರ್ಟ್ ಲೆಕ್ಕ ನನ್ನ ಬೊಡ್ಚಿ ಎಡ್ಡೆ ಮೆರಿತಿರಿ ಪೋಯಿ ಅತ್ತ ರಿಪೋರ್ಟ್ ಕ್ರೈಮ್ ಸ್ಟೈಲ್ ಆಯ್ನ ವಾಡು ಈ ಮಂತ್ನೈಕ್ ಎನ್ನ ಉತ್ತರ ಪೋಯ್ ಎಸ್ ಎಡ್ಡೆಡ್ ಮಲ್ಪಗ ಆನ ಈಚಪ್ಪ ನೋಡ್ಚಿ ಪೋಡಿಗೆ ಹಾಕೊಂಡು ಒಂಚೂರು ಎಂಕ್ ಜಿನಗೆ ಹೀರೋ ಆಗ್ಬೇಕು ಅಂತ ಏನಾದ್ರು ಇಲ್ಲ ಇಲ್ಲ, ಹೀರೋ ಜನ ಮಾಡೋದು, ನಾವು ಆಗೋದಲ್ಲ. ನಾನು 3ನೇ ಕ್ಲಾಸ್ ಅಲ್ಲಿ ಇದ್ದೆ. ನಾಟಕದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದೆ. ಸೊ ಅದರ ನಂತರ ಆಕ್ಟಿಂಗ್ ಇದ್ದು ಹುಚ್ಚಿ ಹಿಡಿತು ಅಂತ ನಂಗೆ ಹೇಳ್ಬೋದು. ಕೊರಮ ಅಂತ ಹೇಳುದು 1970-80ರ ದಶಕದ್ದು ಅದೊಂದು ಸ್ಟೋರಿ. ಅದರಲ್ಲಿ ಮುಖ್ಯ ಭೂಮಿಕೆ ನಾನಿದ್ದೇನೆ. ರಂಗಭೂಮಿಯಲ್ಲಿ ಪಳಗಿದಂತ ಕಲಾವಿದರು ಅದರಲ್ಲಿದ್ದಾರೆ. ಗಾಂಭೀರ್ಯತೆ ಸಮಾಜ ಉಡುಪು ಇಲ್ಲಡಂತ ಒಂದು ಇಂಟ್ರೊಡಕ್ಷನ್ ಒಂದು ಬಹಳ ಅದ್ದೂರಿಯಾಗಿ ಕೊಡುವಂತ ಹೊರಟದು. ಇವರು ಬೇರೆ ಯಾರು ಅಲ್ಲ, ಜಿನಪ್ರಸಾದ್ ಅಂತ ಹೇಳಿ ಧರ್ಮಸ್ಥಳದವರು. ಧರ್ಮಸ್ಥಳದ ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಬಾಲ್ಯಾವಸ್ಥೆಯಿಂದ ಕಾಲೇಜು ತನಕವೂ ಕೂಡ ಬಹಳ ಅದ್ಭುತವಾದಂತ ಪ್ರತಿಭೆ ಅಂತ ಹೆಸರುವಾಸಿಯಾದವರು. ಅದರ ಜೊತೆಗೆ ಬರೀ ಆತ್ಮೀಯನೂ ಕೂಡ ನಮ್ಮ ಜೊತೆಗೆ. ಈಗ ಕೊರಮ್ಮ ಅನ್ನುವಂತ ತುಳು ಮೂವಿಯಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಬೇರೆ ಬೇರೆ ಉದ್ಯೋಗವನ್ನು ಮಾಡ್ತಾ ಇದ್ರ ಜೊತೆಗೆ ಬೇರೆ ಬೇರೆ ರಂಗಭೂಮಿಕೆಯಲ್ಲಿ ಅಥವಾ ಚಲನಚಿತ್ರದಲ್ಲಿ ಇರ್ಬೋದು, ಬೇರೆ ಕಾಮಿಡಿ ಟಾಕೀಸ್ ಅನ್ನುವ ಕಾರ್ಯಕ್ರಮದಲ್ಲಿ ಇರ್ಬೋದು, ತುಳುನಾಡಿನಲ್ಲಿ ಕೆಲವೊಂದು ರಂಗಭೂಮಿಯ ಕಲಾವಿದರ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಅವರ ಜೊತೆಗೆ ಹಲವಾರು ಸ್ಟೇಜ್ ಪ್ರೋಗ್ರಾಮ್ಗಳನ್ನ ಮಾಡಿರುವಂತ ಹಿನ್ನೆಲೆ ಉಳ್ಳಂತಹ ಜಿನಪ್ರಸಾದ್ ಈಗ ನಮ್ಮ ಜೊತೆಗಿದ್ದಾರೆ. ಜಿನ, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಒಂದು ಇದು ನೀವೇ ಹೇಳದಂಗೆ ಇನ್ಫಾರ್ಮಲ್ ಆದಂತಹ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ನಮ್ಮ ಊರಿನ ಪ್ರತಿಭೆಯನ್ನು ಗುರುತಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಸುದ್ದಿಯಿಂದ. ಕಾರ್ಯಕ್ರಮಕ್ಕೆ ಸ್ವಾಗತ. ಕೊರಮ್ಮ ಯಾರು? ನೀವಾ? ಅಲ್ಲ, ಕೊರಮ್ಮ ನಾನಲ್ಲ. ಕೊರಮ್ಮ ಅಂತ ಹೇಳುದು ಆಕ್ಚುಲಿ 1970-80ರ ದಶಕದ್ದು ಅದೊಂದು ಸ್ಟೋರಿ. ಆಗ ಇದ್ದ ಒಬ್ಬ ವ್ಯಕ್ತಿ. ಸೊ ಆ ವ್ಯಕ್ತಿಯ ಮೇಲೆ ರೂಪುಗೊಂಡಂತ ಒಂದು ಕತೆ. ಅದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅಫ್ಕೋರ್ಸ್ ನಾನಿದ್ದೇನೆ. ಅದರ ಜೊತೆ ತುಂಬಾ ಜನ ರಂಗಭೂಮಿಯಲ್ಲಿ ಪಳಗಿದಂತ ಕಲಾವಿದರು ಅದರಲ್ಲಿದ್ದಾರೆ. ಶಿವಧ್ವಜ್ ಶೆಟ್ಟಿ, ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಶಿವಧ್ವಜ್ ಶೆಟ್ಟಿ ಅದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗಿದೆ. ಹೇಗಿದೆ ರೆಸ್ಪಾನ್ಸ್ ಜನರದ್ದು? ತುಂಬಾ ಚೆನ್ನಾಗಿದೆ. ಎಲ್ರು ಕೂಡ ಹೇಳೋದು ಅದೇ, ಇಷ್ಟ ತನಕ ಒಂದು ತುಳು ಮೂವಿ ಅಂತ ಹೇಳಿದ್ರೆ ಒಂದು ಕಾಮಿಡಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗ್ತಿತ್ತು. ಇದು ಕಾಮಿಡಿ ಮಾತ್ರ ಅಲ್ಲ, ಇದರಲ್ಲಿ ಒಂದು ಆಕ್ಟಿಂಗ್ ನೋಡ್ಲಿಕ್ಕಿದೆ, ಒಂದು ಕಥೆ ನೋಡ್ಲಿಕ್ಕಿದೆ, ಮತ್ತು ಸೆಂಟಿಮೆಂಟ್ಸ್ ನೋಡ್ಲಿಕ್ಕಿದೆ. ಕಂಟೆಂಟ್ ಓರಿಯೆಂಟೆಡ್ ಕಂಟೆಂಟ್ ಇದೆ ಇದರಲ್ಲಿ. ಮೇ ಬಿ ಇದು ಒಂಥರ ಕಾಂತಾರ ರೀತಿಯಲ್ಲಿ ಮಾಡ್ಲಿಕ್ಕೆ ಹೋದಂತ ಒಂದು ಆ ರೀತಿಯಲ್ಲಿರುವ ಒಂದು ಫಿಲ್ಮ್ ಅಂತ ಸಹ ಹೇಳ್ತಾರೆ. ಇದೆಯಾ ಕಾಂತಾರ? ಇಲ್ಲ, ಕಾಂತಾರಕ್ಕೆ ಕಾಡು ಇದೆ, ಖಂಡಿತ ಇದೆ. ನಮ್ಮ ತುಳುನಾಡಿನ ಕಲ್ಚರ್ ಇದೆ, ನಮ್ಮ ತುಳುನಾಡಿನ ಆಚಾರ ವಿಚಾರ. ನೀವು ಒಮ್ಮೆ ಥಿಯೇಟರ್ಗೆ ಹೋದ್ರೆ ಒಂದು 10 ನಿಮಿಷದಲ್ಲಿ ನೀವು 1980ಕ್ಕೆ ಹೋಗ್ತೀರಾ. ನಂತರ ನಿಮ್ಮ ಥಿಂಕಿಂಗ್, ನೀವು ಯೋಚನೆ ಮಾಡೋದು, ನೀವು ಸ್ಟೋರಿಯನ್ನು ಗೆಸ್ ಮಾಡೋದು, ಅಥವಾ ಒಂದು ಆ ಕ್ಯಾರೆಕ್ಟರ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ, ಅದು ಎಲ್ಲವೂ ಕೂಡ 1980ರ ರೀತಿಯಲ್ಲೇ ಇರ್ತದೆ. ಆ ರೀತಿ ಅದನ್ನು ಸೈಕಾಲಜಿಕಲಿ ನೀವು ಆ ರೀತಿ ಥಿಂಕ್ ಮಾಡುವಾಗ ತಗೊಂಡು ಹೋಗಿದ್ದಾರೆ ಫಿಲ್ಮ್ ಅನ್ನು. ಓಕೆ, ನೋಡ, ನಾವು ಇನ್ನು ನೋಡ್ಬೇಕಷ್ಟೇ, ನಾವಿನ್ನು ಮೂವಿ ನೋಡ್ಲಿಲ್ಲ. ಆದ್ರೆ ಕೊರಮದ ಬಗ್ಗೆ ನೋಡುವಾಗ, ಕೊರಮದ ಪೋಸ್ಟರ್ ಗಳನ್ನ ನೋಡುವಾಗ ನೀವು ಗನ್ ಹಿಡಿದುಕೊಂಡು ಇರುವಂತ ಒಂದು ಪೋಸ್ ಬರುತ್ತೆ, ಬಹಳ ಅದ್ಭುತವಾದಂತಹ ಪೋಸ್ ಅದು. ನಾವು ಮುಖ್ಯವಾಗಿ ನಿಮ್ಮ ಸಂದರ್ಶನ ಮಾಡೋದಕ್ಕೆ ನೀವು ನಮ್ಮ ತಾಲೂಕಿನವರು, ನಮ್ಮ ಧರ್ಮಸ್ಥಳ ಗ್ರಾಮದವರು ಅನ್ನುವಂತ ಕಾರಣ. ಜಿನ ಯಾಕೆ ಈ ನಟನೆ ಇದೆಲ್ಲ ಹೇಗೆ ಇಂಟ್ರೆಸ್ಟ್? ಹೇಗೆ ಜಿನನ ಬಾಲ್ಯದಿಂದನೇ ಮಾತಾಡ್ತಾ ಹೋಗುವ, ಹೇಗಿತ್ತು ಬಾಲ್ಯ?
ನಾನ್ ಚಿಕ್ಕದಿರ್ಬೇಕಾದ್ರೆ ನಂಗೆ ನಾಟಕದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದೆ. ಮತ್ತೆ ನಾನು ಧರ್ಮಸ್ಥಳದಲ್ಲಿ ಇರುವ ಕಾರಣ ಧರ್ಮಸ್ಥಳದಲ್ಲಿ ದನಿಗಳ ಮುಖಾಂತರ CT ಬ್ರಹ್ಮಚಾರ್ ಅಂತ ಒಬ್ರು ಟ್ರೈನರ್, ನಾಟಕದ ಒಬ್ಬ ಮಹಾನ್ ವ್ಯಕ್ತಿ, ಅವ್ರು ಬಂದಿದ್ರು. ಸೊ ಅವರು ನಮಗೆ ಕಿಂದರಿ ಜೋಗಿ ಅಂತ ಹೇಳುವ ಒಂದು ನಾಟಕವನ್ನು ಮಾಡಿದ್ರು. ನಾನು 3ನೇ ಕ್ಲಾಸ್ ಅಲ್ಲಿದ್ದೆ. ಸೊ ಅದರ ನಂತರ ನನಗೆ ಆ ಒಂದು ಆಕ್ಟಿಂಗ್ ಇದ್ದು ಹುಚ್ಚು ಹಿಡಿತು ಅಂತ ನಂಗೆ ಹೇಳ್ಬೋದು. ಸೊ ನಂತರ ನಾನು ಸ್ಟಾರ್ಟ್ ಮಾಡಿದೆ. ನಂತರ ನಾನು ನಾಟಕ ಬರೀಲಿಕ್ಕೆ ಶುರು ಮಾಡಿದೆ. ನಾನು 7ನೇ ಕ್ಲಾಸ್ ತನಕ ಧರ್ಮಸ್ಥಳದಲ್ಲಿ ಓದಿದ್ರು ಕೂಡ ನಂತರ ಎಲ್ಲವೂ ನಾನು ಉಜಿರೆಯಲ್ಲಿ ಮಾಡಿರೋದು. ಉಜಿರೆಯಲ್ಲಿ ಸ್ವತಂತ್ರ ನಾಟಕ ಸ್ಪರ್ಧೆ ಅಂತ ಆಗ್ತಿತ್ತು ನಮ್ಮ ಶಾಲೆಯಲ್ಲಿ. ನೀವು ಅದರಲ್ಲೇ ಅದೇ ಕಾಲೇಜಲ್ಲಿ ನೀವು ಅಲ್ಲೇ ಇದ್ದವರು, ನಿಮ್ಗೆ ಗೊತ್ತಿದೆ. ಸೊ ಆ 8ನೇ ಕ್ಲಾಸಿಂದ ನಾನು ಒಂದು ಸ್ವತಂತ್ರ ನಾಟಕ ಬರೆದು ಡೈರೆಕ್ಷನ್ ಮಾಡಿ ಆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಶಾಲೆಯಲ್ಲಿ ಏನ್ ಆ ಚಿಕ್ಕ ವಯಸ್ಸಿನಲ್ಲಿ ಕಲಿತೇವೆ ಅದೇ ನಮ್ಮನ್ನು ಬೆಳೆಸ್ಕೊಂಡು ಹೋಗುದು. ಸೊ ಅದರಿಂದಾಗಿ ನಾನು ಈ ಸ್ಟೇಜ್ ತನಕ ಹೋಗ್ಲಿಕ್ಕೆ ನಂಗೊಂದು ಹುಮ್ಮಸ್ಸು ಸಿಕ್ತು. SDM ಅನುದಾನಿತ ಸೆಕೆಂಡರಿ ಶಾಲೆ ಇದು. ಸೆಕೆಂಡರಿ ಶಾಲೆ ಕತೆ ಉಜಿರೆ. ಕರೆಕ್ಟ್. 106 ವರ್ಷ ಇತಿಹಾಸ ಇರುವ ಶಾಲೆ. ಆ ಶಾಲೆಯಲ್ಲಿ ಸ್ವತಂತ್ರ ನಾಟಕ ಸ್ಪರ್ಧೆಯಿಂದ ನಿಮ್ಮ ಟ್ಯಾಲೆಂಟ್ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕರೆಕ್ಟ್. ಮುಂದೆ ನಾನು ನನ್ನ ಇದು ಹೈಸ್ಕೂಲ್ ಆದ್ಮೇಲೆ ಕಾಲೇಜಲ್ಲೇ SDM ಅಲ್ಲೇ ಮಾಡಿದೆ. ಫಸ್ಟ್ 2 ವರ್ಷ ನಾನು NCC ಅಲ್ಲಿದ್ದೆ. ನಂತರ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರ್ಬೇಕಾದ್ರೆ NSS ಗೆ ಸೇರಿದೆ. ಇಟ್ಸ್ ಮೈ ಟರ್ನಿಂಗ್ ಪಾಯಿಂಟ್. ಸೊ ಸೆಕೆಂಡ್ PUC ತನಕ ಜಿನ ಅಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಸೊ ಡಿಗ್ರಿ ನಂತರ ನಾನು MBA ಯಾವಾಗ NSS ಗೆ ಸೇರಿದೆ, ನಂತರ ಎಲ್ರಿಗೂ ನಾನು ಪರಿಚಯ ಆದೆ. 106 ಕಡೆ ನಾನು ಮಧ್ಯವರ್ಜಿನ ಶಿಬಿರದಲ್ಲಿ ನಾಟಕ ಮಾಡಿದೆ. ಮೇ ಬಿ ನಾನು ಹೋದ ಮೇಲೆ ನೀವು ಅದನ್ನು ಮಾಡಿದ್ರಿ ಅಂತ 106 ಕಡೆಯಲ್ಲಿ ಮಾಡಿದೆ. ಊರೂರಿಗೆ ಹೋದೆ, ಬೀದಿ ನಾಟಕ ಮಾಡಿದೆ, ಎಲ್ಲವನ್ನು ಮಾಡಿದ್ದೆ. ಜನರ ನಗಿಸ್ಲಿಕ್ಕೆ ಶುರು ಮಾಡಿದೆ. ಇಲ್ಲಿ ನನ್ನ ಪಯಣ ಬೆಳೀತಾ ಹೋಯ್ತು. ನಂತರ ನಾನು ನನ್ನ ಹೈಯರ್ ಎಜುಕೇಶನ್ಗೆ ಇಂಟೆಗೆ ಹೋದೆ. ಅದಾದ ಕೂಡಲೇ ನಾನು ಫಿಲ್ಮ್ ಲ್ಯಾಂಡ್ ಅನ್ನೇ ಟ್ರೈ ಮಾಡಿದೆ ಇನಿಷಿಯಲಿ. ಇನ್ಫ್ಯಾಕ್ಟ್ ಅಯ್ಯೋಪ ಅನ್ನುವಂತ ಒಂದು ಫಿಲ್ಮ್ ಬಂದಿತ್ತು. ನಾನು ಶ್ರೀಯುತ ದರ್ಶನ್ ತೂಗುದೀಪ್ ಅವರ ತಮ್ಮ ದಿನಕರ್ ತೂಗುದೀಪ್ ನಾವೆಲ್ಲ ಒಂದೇ ಒಟ್ಟಿಗೆ ಇದ್ದು ಒಂದು ಸೀನ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೆ. ಅದಾದ ನಂತರ ಕಾರಣಾಂತರದಿಂದ ಫ್ಯಾಮಿಲಿ ಹೊಟ್ಟೆಪಾಡು ನಂಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ನಂತರ ನಾನು ನನ್ನ ಕೆಲಸ ಶುರು ಮಾಡಿದೆ. ಈಗ ನಾನು ಒಂದು ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್, ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಕಾಲೇಜ್ ಕೆಲಸ ಮಾಡ್ತಿದ್ದೇನೆ. ನಮ್ಮ ಚೇರ್ಮನ್ ನೀನ್ ಕೆಲಸ ಮಾಡು, ಉಳಿದಕ್ಕೆಲ್ಲ ನಾನು ಸಪೋರ್ಟ್ ಕೊಡ್ತೇನೆ ಅಂತ ಹೇಳಿ ನನಗೆ ಇದಕ್ಕೆಲ್ಲ ಸಪೋರ್ಟ್ ಕೊಡ್ತಿದ್ದಾರೆ. ಸೊ ಆ ಒಂದು ಸಪೋರ್ಟ್ ಇಂದಾಗಿ ನಾನು ಶುರು ಮಾಡಿದೆ. ಫಿಲ್ಮ್ ಅಲ್ಲಿ ಮಾಡಿದೆ, ಜಿಗರ್ ತಂಡ ಅಂತ ಕಿಚ್ಚ ಸುದೀಪ್ ಅವರ ಪ್ರೊಡಕ್ಷನ್ ಅಲ್ಲಿ, ಅದರಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದೆ. ಅಲ್ಲಿಂದ ಶುರುವಾಯ್ತು. ನಂತರ ಕಲರ್ಸ್ ಕನ್ನಡದಲ್ಲಿ ಕಾಮಿಡಿ ಟಾಕೀಸ್ ಅಂತ ಬಂತು. ಆ ಕಾಮಿಡಿ ಟಾಕೀಸ್ ಅಲ್ಲಿ ನಾನು ಆಕ್ಟ್ ಮಾಡ್ಲಿಕ್ಕೆ 2 ತಿಂಗಳು ವರ್ಕ್ ಮಾಡಿದೆ. ಸೊ ಅಲ್ಲಿ ನಂಗೆ ನಮ್ಮ ಶಿವಧ್ವಜ್ ಸರ್ ಇದು ಪರಿಚಯ ಆಯ್ತು. ನಮ್ಮ ಊರಿನವರಾದ್ರೂ ಕೂಡ ಪರಿಚಯದಲ್ಲಿ, ಯಾಕಂದ್ರೆ ಅವರ ಪ್ರೊಡಕ್ಷನ್ ಅಲ್ಲಿ ಆಗ್ತಿತ್ತು. ನಂತರ ಅವರು ನಂಗೆ ಈ ಮಣ್ಣು ಅಂತ ಹೇಳುವ ಒಂದು ಫಿಲ್ಮ್ ಅಲ್ಲಿ ಚಾನ್ಸ್ ಕೊಟ್ರು. ಅದರಲ್ಲಿ ಒಂದು ಒಳ್ಳೆ ಒಪಿನಿಯನ್ ಬಂತು. ನಂತರ ಇದರಲ್ಲಿ ನಂಗೆ ತುಂಬಾ ಒಳ್ಳೆ ಮುಖ್ಯ ಭೂಮಿಕೆಯಲ್ಲಿ ಕೆಲಸ ಮಾಡುವಂತ ಅವಕಾಶ ಅವ್ರು ಮಾಡಿಕೊಟ್ರು. ಸಿನಿಮಾ ರಂಗ ಅಂತಂದು ಕೂಡಲೇ ಅಷ್ಟು ಈಸಿ ಅಲ್ಲ, ಬಹಳ ನುಗ್ಗಬಹುದು ಅಂತ ನೀವು ಅಂದುಕೊಂಡಿದ್ರಿ ಅಂತ ಅನ್ಸುತ್ತೆ. ಇಲ್ಲ, ಒಂದು ಚಾನ್ಸ್ ಸಿಕ್ಕಿದ್ರೆ ನಾನು ಬೆಳೆದ್ ಬಿಡ್ತೀನಿ ಹೀಗಿಲ್ಲ. ಬಟ್ ತುಂಬಾ ಸ್ಟ್ರಗಲ್ ಮಾಡಿದ್ರಿ ಅಂತ ನಮ್ಗೆ ಗೊತ್ತು ಅನ್ಸುತ್ತೆ. ಹೇಗೆಲ್ಲ ಸ್ಟ್ರಗಲ್ ಮಾಡಿದ್ರಿ? ಸ್ಟ್ರಗಲ್ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಂಡೆ. ನಾನು ಯಾವಾಗ ಇಲ್ದು ಕಷ್ಟ ಇದೆ, ಸ್ಟ್ರಗಲ್ ಮಾಡ್ಬೇಕು ಅಂತ ಗೊತ್ತಾಯ್ತು, ನನ್ನ ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಆಗ್ಬೇಕು, ಏನು ಎಜುಕೇಶನ್ ಲೋನ್ ಇದೆ ಅದನ್ನೆಲ್ಲ ತೀರಿಸ್ಕೊಳ್ಬೇಕು ಅಂತೇಳಿ ನಾನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಒಮ್ಮೆ ಅದು ನಾನು ಸ್ಟ್ರಾಂಗ್ ಆದ್ಮೇಲೆ ನಾನು ಇಲ್ಲಿ ಬಂದೆ. ಸ್ಟ್ರಗಲ್ ಅಫ್ಕೋರ್ಸ್, ನಾನು ಬೆಂಗಳೂರಿಗೆ ಹೋಗಿದ್ದೇನೆ, ತುಂಬಾ ಜನರ ಹತ್ರ ಮಾತಾಡಿದ್ದೇನೆ, ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡ್ಲಿಲ್ಲ. ಆದ್ರೆ ನಾನು ಯಾವತ್ತೂ ಕೂಡ ಯಾರೆಲ್ಲ ನಂಗೆ ಚಾನ್ಸ್ ಕೊಡ್ತೇನೆ ಅಂತ ಹೇಳಿ ಕೊಡ್ಲಿಲ್ಲ, ಅವರನ್ನು ದೂರೋದಿಲ್ಲ. ಯಾಕಂದ್ರೆ ಅವರು ಡೈರೆಕ್ಟರ್, ಅವರಿಗೆ ಒಂದು ಇಮ್ಯಾಜಿನೇಷನ್ ಇರ್ತದೆ, ನನ್ನ ಫಿಲ್ಮ್ ಅಲ್ಲಿ ಇಂಥವ್ರು ಆಕ್ಟ್ ಮಾಡ್ಬೇಕು, ಹೀಗಿರ್ಬೇಕು ಅಂತ. ಅದಕ್ಕೆ ನಾನು ಸೂಟ್ ಆಗುದಿಲ್ಲ ಏನು. ಸೊ ಹಾಗೆ ನಾನು ಅವರನ್ನು ದೂರೋದಿಲ್ಲ. ಇವತ್ತಲ್ಲದ್ರೆ ನಾಳೆ ನಂಗೆ ಆ ಚಾನ್ಸ್ ಸಿಗ್ಬೋದು. ಸ್ಟ್ರಗಲ್ ಮಾಡಿದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ. ಆದ್ರೆ ಇನ್ನೊಂದು ದಿವಸ ನೀವು ಹೇಳಿದ ಹಾಗೆ ಸ್ಟ್ರಗಲ್ ಮಾಡಿ ಎಷ್ಟು ಮಾಡ್ತೇವೋ ಇನ್ನೊಂದು ದಿವಸ ನಮ್ಗೆ ಸಿಗ್ಬಹುದು ಅಂತ ಹೇಳುವ ಆಸೆಯಲ್ಲಿ ನಾನು ಮುಂದುವರಿತಾ ಇದ್ದೇನೆ. ಪರಿಶ್ರಮದ ಮೇಲೆ ಒಂದು ರಿಸಲ್ಟ್ ಇದ್ದೇ ಇರುತ್ತೆ. ನಾವು ಪರಿಶ್ರಮ ಪಟ್ಟರೆ ರಿಸಲ್ಟ್ ಇರುತ್ತೆ ಅನ್ನೋದ್ರಲ್ಲಿ ನಂಬಿಕೆ ಇಟ್ಟಿದ್ದೀರಿ. ಈಗ ನಟನೆ ಅಂತಂದ ಕೂಡಲೇ ಕೇವಲ ಒಂದು ಕಾಲೇಜು ಅಥವಾ ಹೈಸ್ಕೂಲ್ ನಲ್ಲಿ ಮಾಡಿದ್ರೆ ಮಾತ್ರ ಆ ಒಂದು ಹುಚ್ಚು ಇರುವುದಲ್ಲ. ನೀವು ತುಂಬಾ ತುಳು ನಾಟಕವನ್ನ ಮಾಡಿದಿರಿ, ಬೇರೆ ಬೇರೆ ಸಾಮಾಜಿಕ ನಾಟಕಗಳನ್ನ ಮಾಡಿದ್ದೀರಿ. ಬೊಳ್ಳಿ ಕಲಾವಿದರ ಬೊಳ್ಳಿ ಕಲಾವಿದರು ಅಂತ ಒಂದು ಇದೆ, ಸಂತೋಷ್ ಕುಮಾರ್ ಕೊಲ್ಯ ಅಂತ, ಅವರ ಡೈರೆಕ್ಷನ್ ಅಲ್ಲಿ ಒಂದು ನಾಟಕ ಮಾಡಿದೆವು, ಲೈಫ್ ಲೋಕೇಸಿ ಅಂತ. ನಾನು
ಮತ್ತೆ ವೆರಿ ಫೇಮಸ್ ಆಕ್ಟರ್ ಬ್ಯಾಂಕ್ ಜನಾರ್ದನ್, ಅವರಿಗೆ ತುಳು ಬರ್ತದೆ, ನಂಗೆ ಅವತ್ತೇ ಗೊತ್ತಾಗಿರೋದು. ನಾವೆಲ್ಲ ಸೇರಿ ಒಂದು ತುಳು ನಾಟಕ ಮಾಡಿದ್ವು, ತುಂಬಾ ಒಳ್ಳೆ ಒಪಿನಿಯನ್ ಬಂತು. ಬ್ಯಾಂಕ್ ಜನಾರ್ದನ್ ಬಹಳ ಚೆನ್ನಾಗಿ ತುಳು ಮಾತಾಡ್ತಾರೆ, ಬಹಳ ಚಂದ ತುಳು ಮಾತಾಡ್ತಾರೆ. ಅವರು ಮತ್ತು ನಾನು ಇಬ್ರು ಒಂದು ಮುಖ್ಯ ಭೂಮಿಕೆಯಲ್ಲಿ ಒಂದು ಆಕ್ಟ್ ಮಾಡಿದ್ದೆವು, ಲೈಫ್ ಲೋಕೇಸಿ ಅಂತ. ಸೊ ಇಂತ ಹಲವಾರು ನಾಟಕ ಮಾಡ್ತಾ ಇದ್ದೆ. ಯಾರು ನಿಮಗೆ ಸ್ಫೂರ್ತಿ, ಯಾರು ಮನೆಯಲ್ಲಿ? ಅಮ್ಮ ಹೇಗೆ ಸಪೋರ್ಟ್ ಹೇಗೆ? ಓಕೆ, ನಿಜ ಹೇಳ್ಬೇಕಾದ್ರೆ ನನ್ನ ತಂದೆ ನಾನು ಚಿಕ್ಕದಿರ್ಬೇಕಾದ್ರೆ ತಿಳ್ಕೊಂಡೆ, ಬಟ್ ಅವರೊಬ್ಬ ಒಳ್ಳೆ ಕಲಾವಿದ, ಅವ್ರು ಒಳ್ಳೆ ನಾಟಕಗಾರ, ಒಂದು ಒಳ್ಳೆ ಯಕ್ಷಗಾನ ಕಲಾವಿದ ಅವರು. ನನ್ನ ತಂದೆ ಕೆ ಇಂದ್ರ ಅಂತ. ಮೇ ಬಿ ಅದು ನನ್ನ ಬ್ಲಡ್ ಅಲ್ಲಿ ಬಂತು. ಸೊ ಅದರಿಂದಾಗಿ ನಾನು ಇದನ್ನು ಮುಂದುವರಿತಾ ಹೋದೆ. ಅಮ್ಮ ಅವರು ಸ್ಕೂಲ್ ಟೀಚರ್. ಸೊ ಅವರು ಯಾವತ್ತೂ ಕೂಡ ನನಗೆ ಯಾವುದಕ್ಕೂ ಕೂಡ ನೋ ಅಂತ ಹೇಳಿದವರಲ್ಲ. ನಾನು ಏನ್ ಮಾಡಿದ್ರು ಕೂಡ ಅವ್ರಿಗೆ ಅದರ ಮೇಲೆ ಭರವಸೆ ಇತ್ತು, ನಾನು ಏನ್ ಮಾಡಿದ್ರು ಕೂಡ ಸಪೋರ್ಟ್ ಕೊಡ್ತಿದ್ರು. ಸೊ ಅದೇ ರೀತಿ ಆಗ್ತಾ ಬಂತು. ಇನ್ನು ನನ್ನ ಅಕ್ಕ, ಅವಳು ನನ್ನ ಎರಡನೇ ತಾಯಿ. ಸೊ ನಾನ್ ಏನಿದ್ರು ಕೂಡ, ಏನ್ ಮಾಡಿದ್ರು ಕೂಡ, ಇಷ್ಟು ಏನ್ ಅಚೀವ್ ಮಾಡಿದ್ದೇನೆ ಎಲ್ಲದಕ್ಕೂ ಕೂಡ ನಾಳೆ ಏನಾದ್ರೂ ತೊಂದರೆ ಆದ್ರೆ ಅವಳು ಇದ್ದಾಳೆ ಅಂತ ಹೇಳೋ ಧೈರ್ಯದಲ್ಲೇ ನಾನು ಮಾಡ್ತಿರೋದು. ಹಾಗೆ ಅಕ್ಕನ ಮೇಲೆ ಧೈರ್ಯ ಖಂಡಿತ ಇದೆ, ಮ್ಯಾಕ್ಸಿಮಮ್ ಇದೆ. ಓಕೆ, ನೀವು ಸಿನಿಮಾ ರಂಗವನ್ನ ಆರಿಸಿಕೊಂಡ್ರಿ, ಅದ್ರ ಜೊತೆಗೆ ಒಂದು ಉದ್ಯೋಗವನ್ನ ಮಾಡ್ತಿದ್ರಿ. ಈ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ತುಂಬಾ ಕಷ್ಟ ಅದು. ಅಂದ್ರೆ ಇದರ ಕ್ರೆಡಿಟ್ ಎಲ್ಲ ಹೇಳಿದಾಗೆ ನನಗೆ ನಾನು ತಗೊಳ್ಳೋದಿಲ್ಲ. ನನ್ನ ಸಂಸ್ಥೆಗೆ, ನಾನು ಕೆಲಸ ಮಾಡ್ತಿರುವ ಸಂಸ್ಥೆಗೆ, ನಮ್ಮ ಚೇರ್ಮನ್ಗೆ, ನನ್ನ ಹಿತೈಷಿರದ, ನಾನು ಯಾರಿಗೆ ರಿಪೋರ್ಟ್ ಮಾಡ್ತೇನೆ, ನರೇಂದ್ರ UP ಅಂತ, ಅವರಿಗೆ ಸಲ್ತದೆ. ನನ್ನಿಂದ ಒಬ್ಬನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಸಪೋರ್ಟ್ ಇಲ್ಲದೆ. ಬಟ್ ಹೌದು, ನಾನು ನನ್ನ ರಜೆಯನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು, ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಬೇಕು, ನನ್ನ ಫ್ಯಾಮಿಲಿ ನೋಡ್ಕೊಳ್ಬೇಕು. ಕೆಲಸ ನನ್ನದು ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಅನ್ನದ ಬಟ್ಲಿರುವುದಲ್ಲಿ ಅಲ್ಲದೆ ನನ್ನ ಕೆಲಸದ ಮೇಲೆ 100 ಜನರ, ನಾನು ಒಂದು ಪ್ಲೇಸ್ಮೆಂಟ್ ಆಫೀಸರ್ ಆಗಿದ್ದೇನೆ, 100 ಮಕ್ಕಳ ಅನ್ನ ಇದೆ. ಸೊ ನಾನು ಅದನ್ನು ಗೈರು ಮಾಡ್ಕೊಂಡು ಇದಕ್ಕೆ ಹೋಗುವಾಗಿಲ್ಲ, ಅದು ನನ್ನ ಮೇನ್ ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಹೇಗೆ ದೇವರದೇ ಮಂಜುನಾಥನ ಕೃಪೆ ಮುಂದೆ ಹೋಗ್ತಾ ಇದ್ದೀರಿ. ಸಿನಿಮಾ ಮತ್ತು ನಾಟಕ ಬಹಳ ವಿಭಿನ್ನವಾದ ಮಜಲುಗಳು. ನಾಟಕದಲ್ಲಿ ಮಾಡಿದಷ್ಟು ಒಂದು ಆಕ್ಟಿಂಗ್ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ಇರುತ್ತೆ. ಸಿನಿಮಾದಲ್ಲಿ ಬಹಳ ನೈಜತೆ ಬೇಕು. ಇದನ್ನ ಎರಡನ್ನೂ ಕೂಡ ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಒಬ್ಬ ಕಲಾವಿದ ಅಂತ? ಅದ್ ನಾನು ಹೇಳಲೇಬೇಕು. ಮೇ ಬಿ ಯಾರೆಲ್ಲ ಫಿಲ್ಮ್ ಲ್ಯಾಂಡ್ ಅಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಿರೋ, ನಾಟಕದಲ್ಲಿ ಇದ್ದೀರೋ, ಅವರಿಗೆ ಇದು ಇಂಪಾರ್ಟೆಂಟ್. ನಾನು ನಾಟಕದಿಂದ ಹೋದವ. ನಾಟಕದಲ್ಲಿ ಏನು ಅಂತೇಳಿ, ನಾನು ಇಲ್ಲಿ ಕೂತಿದ್ದೇನೆ, ಅಲ್ಲಿ ಯಾವನೋ ಒಬ್ಬ ಇದ್ದಾನೆ, ಆ ದೂರದಲ್ಲಿದ್ದವನಿಗೆ ಕೂಡ ನನ್ನ ಮೆಸೇಜ್ ತಲುಪಬೇಕು, ನನ್ನ ಆಕ್ಟಿಂಗ್. ಸೊ ನಾನೇನ್ ಮಾಡ್ತೇನೆ, ಹೋಗು ಅಂತ ಓವರ್ ಆಕ್ಟಿಂಗ್ ಮಾಡ್ತೇನೆ. ಅದೇ ಆಕ್ಟಿಂಗ್ ಅನ್ನು ನಾವು ಫಿಲ್ಮ್ ಅಲ್ಲಿ ಬಂದು ಕ್ಯಾಮರಾದಲ್ಲಿ ಮಾಡಿದ್ರೆ ಎರಾಬಿರಿ ಓವರ್ ಆಕ್ಟಿಂಗ್, ಅದು ಹೇಸಿಗೆ ಕಾಣ್ತದೆ. ನಮಗೆ ಅದು ಗೊತ್ತಿರೋದಿಲ್ಲ. ನಾವು ನಾಟಕದ ಬಂದಿದ್ದೇವೆ. ಈಗಲೂ ಕೂಡ ನನ್ನದ ಹಾವಭಾವ ಸ್ವಲ್ಪ ಜಾಸ್ತಿ ಆಗಿದೆ. ನಾನು ನಾಟಕದಿಂದ ಬಂದು ಇದು ತಪ್ಪು ನಾನು ಮಾಡ್ತಿದ್ದೆ. ಆದ್ರೆ ಫಸ್ಟ್ ಇನಿಷಿಯಲಿ ನಾನು ಓದೋದು ಚಿಕ್ಕ ಪಾತ್ರಕ್ಕೆ, ನಂತರ ನಾನು ಕಾಮಿಡಿ ಶೋಗೆ ಹೋದೆ. ಅದು ಒಂಥರ ಸ್ಟೇಜ್ ಶೋ ಇದ್ದಾಗೆ, ಪ್ರಾಬ್ಲಮ್ ಆಗ್ಲಿಲ್ಲ. ಈ ಫಿಲ್ಮಿಗೆ ಬರ್ಬೇಕಾದ್ರೆ ನನ್ನನ್ನು ತಿಡಿದವರು ಶಿವಧ್ವಜ್ ಸರ್. ನನ್ನನ್ನು ಒಂದು ಆಕ್ಟರ್, ಫಿಲ್ಮ್ ಆಕ್ಟರ್ ಅಂತ ಮಾಡಿದ್ದು ಶಿವಧ್ವಜ್. ತುಂಬಾ ತಿಡಿದ್ದಾರೆ, ತುಂಬಾ ಬೈಗಳು ತಿಂದಿದ್ದೇನೆ ನಾನು. ಅಂದ್ರೆ ಬೈಗಳು ಅಂತ ಹೇಳಿದ್ರೆ ಕೆಟ್ಟ ಮಾತಲ್ಲ, ತುಂಬಾ ಚಂದದಲ್ಲಿ ಬೈತಾರೆ ಅವರು. ಬೈಯದಿದ್ರೆ ಯಾರಿಗೂ ಅರ್ಥನೇ ಆಗಲ್ಲ, ಸರಿ ಆಗಲ್ಲ ಯಾರು. ಇಲ್ಲ, ನಂಗೆ ಅರ್ಥ ಆಗ್ತದೆ. ನಿಮಗೆ ಬೈಲೇಬೇಕಾಗ್ತದೆ. ಇದು ಹಾಗೆ ಇದ್ರಲ್ಲಿ ತುಂಬಾ ಕಲಿತೆ ನಾನು. ನಾನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಡಬ್ಬಿಂಗ್ ಇತ್ತು ನಮ್ಮ ಫಿಲ್ಮ್ ಅಲ್ಲಿ. ಡಬ್ಬಿಂಗ್ ನನ್ನ ಮಾವ ಬರ್ತಾರೆ, ಎಂಚ ಮಾಮ ಎಂಚ ಉಲ್ಲರ್ ಹುಷಾರುಲ್ಲರ ಇಷ್ಟು ಕೇಳಬೇಕು. ಇದಕ್ಕೆ 20 ನಿಮಿಷ ತಗೊಂಡಿದ್ದಾರೆ ಅವರು, ನನ್ನ ವಾಯ್ಸ್ ಡಬ್ಬನ್ನು ಓಕೆ ಮಾಡ್ಲಿಕ್ಕೆ. ಅದ್ ಯಾಕೆ ಅಂತ ಹೇಳಿದ್ರೆ, ದಾನಿ ಮಾಮ ಎಂಚೊಲ್ಲರು, ಅಲ್ಲಿ ಬೇಕಾದದ್ದು ನನಗೆ ಕಾಳಜಿ ಮತ್ತು ರೆಸ್ಪೆಕ್ಟ್ ಎರಡೇ. ದಾನಿ ಮಾಮ ಎಂಚೊಲ್ಲರು, ಅದ್ರಲ್ಲಿ ಅಹಂಕಾರ ಬಂತು, ಅದಾಗ್ಲಿಲ್ಲ. ನಾನು ಸ್ವಲ್ಪ ಡಲ್ ಮಾಡಿ ದಾನಿ ಮಾಮ ಎಂಚೊಲ್ಲರು, ಅವು ಸೇಲ್ ಹ್ಯಾಂಡ್, ಅದು ಆಗ್ಲಿಲ್ಲ ಅವ್ರಿಗೆ. ಅದರಲ್ಲಿ ಪರ್ಫೆಕ್ಟ್ ಆಗಿ ಏನ್ ಬೇಕು, ರೆಸ್ಪೆಕ್ಟ್ ಮತ್ತು ಕಾಳಜಿ, ಇದೆರಡೇ ಬೇಕು, ಬೇರೆ ಯಾವ ಫೀಲಿಂಗ್ ಇರಬಾರ್ದು ಆ ಡಯಲಾಗ್ ಅಲ್ಲಿ. ಹೇಗೆ ಅದು ಈಗ ಮಾಡ್ಲಿಕ್ಕೆ ನಂಗೆ ಕಷ್ಟ ಆಗ್ತದೆ. ನೀವು ಫಿಲ್ಮೇ ನೋಡ್ಬೇಕಷ್ಟೇ. 20 ನಿಮಿಷ ತಗೊಂಡಿದ್ದೇನೆ. ಹೌದಾ? ಅಷ್ಟೊಂದು ಪರ್ಫೆಕ್ಷನಿಸ್ಟ್. ಅಂದ್ರೆ ಆ ಒಂದು ನನಗೆ ಗೊತ್ತಾಯ್ತು, ಒಂದು ವರ್ಡ್ ಅನ್ನು ಸ್ವಲ್ಪ ಎಳ್ದ್ರೆ ಏನ್ ಫೀಲ್ ಬರ್ತದೆ, ಅದನ್ನ ಅಲ್ಲೇ ಕಟ್ ಮಾಡಿದ್ರೆ ಏನ್ ಫೀಲ್ ಬರ್ತದೆ, ಕಣ್ಣಿನ ಉಬ್ಬು ಮಾತಾಡ್ಬೇಕಾದ್ರೆ ಏರ್ಸಿದ್ರೆ ಏನ್ ಫೀಲ್ ಬರ್ತದೆ, ಕಮ್ಮಿ ಇದ್ರೆ ಎಲ್ಲವನ್ನು ಕೂಡ ಅವ್ರು ನಂಗೆ ಹೇಳಿಕೊಟ್ರು. ಸೊ ಇಟ್ಸ್ ನಾಟ್ ಈಸಿ. ಅಫ್ಕೋರ್ಸ್ ನಾಟಕದಿಂದ ಬಂದ್ರೆ ನಿಮ್ಗೆ ಆ ಫಿಯರ್ ಅಂತ ಇರೋದಿಲ್ಲ, ಆ ಭಯ ಅಂತ ಇರೋದಿಲ್ಲ, ನೀವು ಮಾಡ್ತಾ ಹೋಗ್ತೀರಿ. ಬಟ್ ಕೆಲವೆಲ್ಲ ಇಂಥ ಚೇಂಜಸ್ ಅನ್ನು ನೀವು ಮಾಡಬೇಕಾಗ್ತದೆ. ಓಕೆ, ದಾನೆ ಎಂಚೊಲ್ಲರ್
ದೇವೇರ್ನ ದಯ ಉನ್ನಾದನೆ ಕಡ್ದಿಂಚ ಫಾರ್ಮಲೆ ವಾತೇನು. ಈಗ ಏನಕ್ಕೆ ಅಂತಂದ್ರೆ ಜಿನ ಅಂತಂದ ಕೂಡಲೇ ಒಂದಷ್ಟು ಕಾಮಿಡಿಗಳು ಬರಬೇಕು. ಇದು ಈಗ ಇಲ್ಲಿ ತನಕ ನೀವು ಒಂದು ನಿಮ್ಮ ಚರಿತ್ರೆಯನ್ನ ಬಿಚ್ಚಿಟ್ಟಿದ್ದೀರಿ. ಇದ್ರ ಜೊತೆಗೆ ಲೈಫ್ನಲ್ಲಿ ಒಂದಷ್ಟು ಕಷ್ಟಗಳು, ಒಂದಷ್ಟು ಬೇಡವೇ ಬೇಡ ಮಾರ ಈ ಸಿನಿಮಾ, ನಂಗೆ ಇಲ್ಲ ಸಿನಿಮಾ ಲ್ಯಾಂಡು ಬೇಡ, ಯಾವುದು ಬೇಡ, ನಾನು ಕೆಲಸ ಮಾಡ್ತೀನಿ, ನಾನು ನನ್ನ ಜೀವನ ರೂಪಿಸ್ಕೊಳ್ತೀನಿ ಅಂತ ತುಂಬಾ ಜನಕ್ಕೆ ಆಗಿದೆ. ನಿಮಗೂ ಹಾಗೆ ಆಗಿದೆಯಾ? ಸತ್ಯ ಹೇಳ್ಬೇಕಾದ್ರೆ ಇಲ್ವಾ? ಇಲ್ಲ. ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ನನ್ನನ್ನು ನಾನು ತುಂಬಾ ಸ್ಟ್ರಾಂಗ್ ಮಾಡ್ಕೊಳ್ತಿದ್ದೆ. ಆಗ್ಲಿಲ್ವಾ, ಸರಿಯಪ್ಪ, 1-2 ದಿವಸ ಹೋಗ್ಲಿ, 1-2 ವರ್ಷ ಹೋಗ್ಲಿ, ಬಿಡುದಿಲ್ಲ. ಟ್ರೈ ಮಾಡಿಯೇ ಮಾಡ್ತೇನೆ. ಟ್ರೈ ಮಾಡದೆ ನಾನು ಸೋಲು ಒಪ್ಪಿಕೊಳ್ಳುದಿಲ್ಲ. ಇದನ್ನ ನಾನು ಡಿಸೈಡ್ ಮಾಡಿದ್ದೆ. ಇವತ್ತಿಗೂ ಕೂಡ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತಾ ಇರ್ತೇನೆ, ಪ್ರಯತ್ನ ಪಡ್ತಾ ಇರ್ತೇನೆ. ನನಗೆ ಇದೇ ರೋಲ್ ಅದೇ ರೋಲ್ ಆಗ್ಬೇಕು ಅಂತಿಲ್ಲಲ್ಲ. ನಾನು ಆಕ್ಟರ್, ಯಾವ ರೀತಿಯ ರೋಲ್ ಮಾಡಬಹುದು, ಇನ್ನು ಮುಂದೊಂದು ದಿವಸ ಒಳ್ಳೆ ರೋಲ್ ಸಿಗ್ಬಹುದು. ಸೊ ಆಸೆ ಯಾವತ್ತೂ ಬಿಡ್ಲಿಲ್ಲ, ಯಾವತ್ತೂ ಕೂಡ ಇದು ಬೇಡವೇ ಬೇಡ ಅಂತ ಆಗ್ಲೇ ಇಲ್ಲ ನಂಗೆ. ಜಿನಗೆ ಹೀರೋ ಆಗ್ಬೇಕು ಅಂತ ಏನಾದ್ರೂ ಇತ್ತಾ? ಇಲ್ಲ, ಹೀರೋ ಜನ ಮಾಡೋದು, ನಾವು ಆಗೋದಲ್ಲ. ಸೊ ನಾನೀಗ ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್, ಒಬ್ಬ ಒಳ್ಳೆ ನಟ ಅಂತ ಮುಂದೆ ಬರಬೇಕು. ನಂತರ ಹೀರೋ ಬಿಡೋದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಇದು ನನ್ನ ಒಪಿನಿಯನ್. ಯಾರು ನಿಮ್ಮ ಫೇವರೇಟ್ ಆಕ್ಟರ್? ಹೇಗೆ ಅವರದ್ದು ಇನ್ಸ್ಪಿರೇಷನ್ ಅಂತ ಹೇಳೋದಾದ್ರೆ? ಆಕ್ಚುಲಿ ನನ್ನ ಫೇವರೇಟ್ ಆಕ್ಟರ್ ಯಾರು ಅಂತ ಕೇಳಿದ್ರೆ, ನಾನು ಚಿಕ್ಕದಿಂದ ಐ ಲೈಕ್ ರಮೇಶ್ ಅರವಿಂದ್. ನನ್ನ ಫೇವರೇಟ್ ಆಕ್ಟರ್. ಯಾಕೆಂತ ಹೇಳಿದ್ರೆ, ನೀವು ಅಮೃತ ವರ್ಷಿಣಿ ನೋಡಿ, ಅಥವಾ ನಂಬರ್ ಮಂದಾರ ಹೂವೆ, ಓ ಮಲ್ಲಿಗೆ, ಆ ಒಂದು ಪಾರ್ಟಿಗೆ ಸರಿಯಾಗಿ ಅವ್ರು ಆಕ್ಟ್ ಮಾಡ್ತಾ ಹೋಗ್ತಾರೆ. ಅವರು ಅದೇ ಅಂತ ಹೇಳೋ ರೀತಿಯಲ್ಲಿ ಆಕ್ಟ್ ಮಾಡ್ತಾ ಹೋಗ್ತಾರೆ. ತುಂಬಾ ಒಳ್ಳೆ ಆಕ್ಟರ್ ಅವರು. ಯಾವತ್ತೂ ಕೂಡ ಅವ್ರು ನಂಗೆ ಇನ್ಸ್ಪಿರೇಷನ್ ಮಾಡಿ, ಅಂದ್ರೆ ಹೊಡ್ತಾ ಬಡ್ತಾನೆ ಆಗ್ಬೇಕು ಅಂತಿಲ್ಲ ಹೀರೋ ಆಗ್ಲಿಕ್ಕೆ, ಒಂದು ಒಳ್ಳೆ ಆಕ್ಟರ್ ಅಂತ ಆಗ್ಬೇಕು ಅಂತ ಹೇಳಿದ್ರೆ ಹೀಗೂ ಮಾಡ್ಬೋದು ಅಂತ ಅವ್ರು ತೋರಿಸ್ಕೊಟ್ಟವ್ರು. ಹಿ ಇಸ್ ಮೈ ಫೇವರೇಟ್ ಆಕ್ಟರ್. ಆಕ್ಟ್ರೆಸ್ ನಮ್ಮ ಸಾಯಿ ಪಲ್ಲವಿ, ಶಿ ಇಸ್ ಮೈ ಫೇವರೇಟ್ ಆಕ್ಟ್ರೆಸ್. ಆಕ್ಟಿಂಗ್ ಅವ್ರು ಎಷ್ಟು ಚಂದ ಇದ್ದಾರೆ. ಅಫ್ಕೋರ್ಸ್ ಅವ್ರು ಚಂದ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಅವರ ಆಕ್ಟಿಂಗ್ ಬಹಳ ಒಂದು ನೈಜವಾಗಿ ಆಕ್ಟ್ ಮಾಡ್ತಾರೆ. ನಾನು ಗಾರ್ಗಿ ಫಿಲ್ಮ್ ನೋಡಿದೆ, ಐ ಆಮ್ ಅ ಫ್ಯಾನ್ ಆಫ್ ಇಟ್. ಅಷ್ಟು ಚಂದ ಆಕ್ಟ್ ಮಾಡಿದ್ದಾರೆ ಅವರು. ಸೊ ಬೀಯಿಂಗ್ ನಟನಾಗಿ ನಮಗೆ ಅದೆಲ್ಲ ತುಂಬಾ ಇನ್ಸ್ಪೈರ್ ಆಗ್ತದೆ. ಈಗ ಕನ್ನಡ ಚಿತ್ರರಂಗದಲ್ಲಿ ಕರಾವಳಿಗರ ಬಹಳ ಅದ್ಭುತವಾದಂತ ಹಿಡಿತಾ ಇದೆ. ಜೊತೆಗೆ ಕರಾವಳಿಗರ ಸಿನಿಮಾಗಳು ದೊಡ್ಡ ಕ್ಲಿಕ್ಗಳಾಗ್ತಾ ಇದಾವೆ. ನೀವು ಕರಾವಳಿಯಿಂದ ಬಂದಿರಿ, ಹಾಗೆ ಮೇಲ್ಮೇಲಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಇದಾವೆ. ಈ ಕರಾವಳಿಗರಲ್ಲಿ ಇರುವಂತಹ ಪ್ಲಸ್ ಪಾಯಿಂಟ್ಗಳು ನಾನು ಯಾವಾಗ್ಲೂ ಹೇಳಲಿಕ್ಕಿದೆ. ಅಫ್ಕೋರ್ಸ್ ಈಗ ನಮ್ಮ ಶೆಟ್ಟಿತ್ರಯರು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ಆದ್ರೆ ಅದು ಅವ್ರು 3 ಜನ ಕರಾವಳಿಯಿಂದ ಬಂದಿರ್ಬೋದು, ಆದ್ರೆ ಆ ಟೀಮಲ್ಲಿಯೂ ಕೂಡ ಇಡೀ ಕರ್ನಾಟಕದವ್ರು ಇದ್ದಾರೆ. ಬರೇ ಸೌತ್ ಕೇಂದ್ರದವರು ಮಾತ್ರ ಮಾಡಿರೋದು ಅಲ್ಲ. ಇವನ್ ನಮ್ಮ ಬಳ್ಳಾರಿ ಸರ್ಸ ಅವರು ಕೂಡ ನಮ್ಮ ಸೌತ್ ಕೇಂದ್ರದ ಬಂದಿರೋ, ಬಟ್ ಅದರಲ್ಲಿಯೂ ಕೂಡ ಟೆಕ್ನಿಷಿಯನ್ಸ್ ಆಗ್ಲಿ, ಆಕ್ಟರ್ಸ್ ಆಗ್ಲಿ, ಅವ್ರು ಇಡೀ ಕರ್ನಾಟಕದಿಂದ ಬಂದವರು ಇದ್ದಾರೆ. ಒಂದು. ಎರಡನೇದಾಗಿ ಸೌತ್ ಕೇಂದ್ರದವರು ಯಾವತ್ತೂ ಕೂಡ ಎಜುಕೇಟೆಡ್. ಸೊ ಹಾಗಾಗಿ ನಮ್ಮಲ್ಲಿ ಎಜುಕೇಶನ್ ಜಾಸ್ತಿ ಇರ್ತದೆ, ಯಾಕಂದ್ರೆ ನಮ್ಮದು ಎಜುಕೇಶನ್ ಬೆಲ್ಟ್. ಸೊ ಹಾಗಾಗಿ ನಮ್ಮನ್ನು ಎಲ್ರು ಎಂತ ಬುದ್ಧಿವಂತರ ನಾಡು ಅಂತ ಹೇಳ್ತಾರೆ. ಬುದ್ಧಿವಂತರ ನಾಡಾಗ್ಲಿಕ್ಕೆ ಕಾರಣ ದಿಸ್ ಇಸ್ ದ ಎಜುಕೇಶನ್ ಬೆಲ್ಟ್. ಹಾಗಾಗಿ ನಾವು ಬುದ್ಧಿವಂತರು. ಸೊ ಯಾವುದೇ ಒಂದು ಜಾಗದ ಮೇಲೆ ನನ್ನ ಲೆಕ್ಕದಲ್ಲಿ ಯಾವುದೇ ಒಂದು ಸೌತ್ ಕೇಂದ್ರ ಹೀಗೆ, ಉತ್ತರ ಭಾರತದವರು, ಉತ್ತರ ಕರ್ನಾಟಕದವರು ಹೀಗೆ ಅಂತ ನನ್ನ ಲೆಕ್ಕದಲ್ಲಿ ಇಲ್ಲ ಅಂತ ಭಾವನೆ. ಆ ಏರಿಯಾದಲ್ಲಿ ಆ ರೀತಿಯ ಒಂದು ಸೊಗಡು ಇರ್ತದೆ. ಆ ಸೊಗಡಲ್ಲಿ ಜನ ಜೀವನ ಮಾಡ್ತಾ ಇರ್ತಾರೆ. ಓಕೆ, ನಟನೆಯ ಬಗ್ಗೆ ಗೊತ್ತುಂಟು ಜಿನ ಒಬ್ಬ ಅದ್ಭುತ ಡ್ಯಾನ್ಸರ್. ಯಾಕೆಂತಂದ್ರೆ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಆಗುವಂತ ಭೂಗಿ ಊಗಿ ಅಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಬಹಳ ಟ್ರೆಂಡ್ ಸೆಟ್ಟರ್ ಅಂತಂದ್ರೆ ಅದು ಜಿನಪ್ರಸಾದ್. ಬಹಳ ಅದ್ಭುತವಾದಂತ ನೃತ್ಯ ನೀವು ಮಾಡ್ತಾ ಇದ್ರಿ. ಈಗ ನಿಂತಿದ್ಯಾ ಅದು ಹೇಗೆ, ಎಲ್ಲಿ ಜಿನಂದು ಡ್ಯಾನ್ಸ್ ಕಾಣ್ತಾ ಇಲ್ಲ? ಆಕ್ಚುಲಿ ನನಗೆ ಡ್ಯಾನ್ಸ್ ಅಂತ ಹೇಳಿದ್ರೆ ತುಂಬಾ ಇಷ್ಟ. ನಾನು ಬೇರೆ ಅವರನ್ನು ಫಾಲೋ ಅಪ್ ಮಾಡ್ತಿದ್ದೆ. ಮೈಕಲ್ ಜಾಕ್ಸನ್ ಆಗ್ಲಿ, ಅಥವಾ ನನ್ನ ಫೇವರೇಟ್ ಋತಿಕ್ ರೋಷನ್ ಆಗ್ಲಿ, ನಾನು ಫಾಲೋ ಮಾಡ್ತಿದ್ದೆ. ನಡುವಿನಲ್ಲಿ ಒಂದ್ ಸ್ವಲ್ಪ ಟೈಮ್ ಬಿಟ್ಟೆ, ಯಾಕಂದ್ರೆ ನನಗೆ ಲಿಗಮೆಂಟ್ ಸರ್ಜರಿ ಆಯ್ತು. ಸೊ ಹಾಗಾಗಿ ಬಿಟ್ಟೆ. ಈಗ ಕಳೆದ 2 ವರ್ಷದಿಂದ ನಾನು ವಾಪಸ್ ಶುರು ಮಾಡಿದ್ದೇನೆ, ಡ್ಯಾನ್ಸ್ ಮಾಡ್ತಾ ಇದ್ದೇನೆ. ಇನ್ನು ಮುಂದೆಯೂ ಮಾಡ್ಬೇಕು ಅಂತಿದ್ದೇನೆ, ಮಾಡ್ತಾ ಹೋಗ್ತಾ ಇರ್ತೇನೆ. ಕಟ್ಟು ಮಸ್ತಾದ ದೇಹ, ಲುಕ್ ಅಲ್ಲಿ ನೀವು ಕಾಮಿಡಿ ಮಾಡ್ತೀರಿ ಅಂತಂದಾಗ ಜನ ಕೂಡ ಇಲ್ಲಿ ಲಾಂಗ್ ಫ್ರೇಮ್ ಅಲ್ಲಿ ನೋಡ್ತಾ ಇರೋರು ಯಾರು ಕೂಡ ನಂಬ್ಲಿಕ್ಕಿಲ್ಲ ಜಿನ ಕಾಮಿಡಿ ಮಾಡ್ತಾರೆ. ನಾಚಿಕೆ ಆಗ್ತದಪ್ಪ. ಯಾಕೆಂತಂದ್ರೆ ಒಂದಷ್ಟು ಜನ
ಹೀರೋ ಮಾಡ್ಬೋದು, ವಿಲನ್ ಹೀಗೆಲ್ಲ ಹೀರೋ ಮೆಟೀರಿಯಲ್ಸೇ ವಿಲನ್ ಆಗ್ತಾ ಇರೋದು, ಹೀಗೆಲ್ಲ ಮಾಡಬಹುದು ಅಂತ. ಜಿನ ಇಷ್ಟೆಲ್ಲ ದೇಹ ದಂಡನೆ ಮಾಡ್ತಾರ ಹೇಗೆ? ಹೌದು, ನಾನು ಸ್ವಲ್ಪ ಸಮಯದ ಹಿಂದೆ 2-3 ವರ್ಷದ ಹಿಂದೆ ನಾನು ನನ್ನ ದೇಹದ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಶುರು ಮಾಡಿದೆ. ನನ್ನ ಗುರುಗಳು ಸ್ವಾಮಿ ಪ್ರಸಾದ್ ಅಂತ ಮೂಡುಬಿದ್ರೆ ಅವರು. ಸೊ ಅವರು ನಂಗೆ ಹೇಳಿಕೊಟ್ರು. ನನಗೆ ಅದೇ ನನ್ನ ಲಿಗಮೆಂಟ್ ಪ್ರಾಬ್ಲಮ್ ಎಲ್ಲ ಇತ್ತು, ಅದು ಎಲ್ಲವನ್ನು ಅವ್ರು ನಿವಾರಿಸಿ ಕೊಟ್ರು. ಪ್ಲಸ್ ಫುಡ್ ನಾನು ಚೆನ್ನಾಗಿ ಮಾಡ್ತೇನೆ, ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಫುಡ್ ಮಾಡ್ತೇನೆ, ನೀರು ತುಂಬಾ ಕುಡಿತೇನೆ. ಸೊ ಎಷ್ಟಾಗ್ತದೆ ಅಷ್ಟು ಗೊತ್ತಿಲ್ಲ. ಮತ್ತೊಂದು, ಇದು ನೋಡ್ಲಿಕ್ಕೆ ಹೀಗೆ ಒಳಗಿದೆ ಹೇಗೆ ಅಂತ ನಂಗೂ ಗೊತ್ತಿಲ್ಲ, ನಾಳೆ ಇಲ್ಲ ಅಂತ ಆಗ್ಬೋದು. ನಮ್ಮ ಪುನೀತ್ ಸರ್ ಅನ್ನು ನೋಡಿದ ಹಾಗೆ ಒಳಗಡೆ ಇರ್ಬೇಕು ಅಂತ ಇಲ್ಲ, ಅದು ಗೊತ್ತಿಲ್ಲ. ಬಟ್ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಸ್ಪೋರ್ಟ್ಸ್ ಮ್ಯಾನ್? ಹಾ, ನಾನು ಕ್ರಿಕೆಟ್ ಆಡ್ತೇನೆ, ಲಾಂಗ್ ಜಂಪ್ ಮಾಡ್ತಾ ಇದ್ದೆ, ನಂತರ ಈಗಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕ್ರಿಕೆಟ್ ಆಡ್ತೇನೆ, ಫುಟ್ಬಾಲ್ ಆಡ್ತೇನೆ. ಕಬಡ್ಡಿ ಇಲ್ಲ ಇಲ್ಲ ಇಲ್ಲ. ಕಬಡ್ಡಿ ಆಡ್ಲಿಕ್ಕೆ ಗೊತ್ತುಂಟು, ನೋಡ್ಲಿಕ್ಕೆ ಗೊತ್ತುಂಟು, ನೋಡ್ಲಿಕ್ಕೆ ಜಿನ ಈ ಹೈಸ್ಕೂಲು ಗೊತ್ತಿಲ್ಲ, ಬಟ್ ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಜಿನನ ಸುತ್ತಮುತ್ತ ಕಲರ್ಸ್ ಇತ್ತ? ಇಲ್ಲ 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 ಇಲ್ಲ, ನಾನು ತುಂಬಾ ಸಭ್ಯತೆ ಹುಡುಗ. ಸಭ್ಯತೆಯ ಹುಡುಗ? ಹೌದು, ಹೌದಲ್ಲ, ತುಂಬಾ ತುಂಬಾ ಸಭ್ಯತೆಯ ಹುಡುಗ. ಜಿನ ಅಂತ ಹೇಳಿದ್ರೆ ನಾನು ತುಂಬಾ ನೋಡಿದ್ದೀನಿ. ನಿಮ್ಗೊಂದು ರ್ಯಾಪಿಡ್ ಫೈರ್ ಗಿಂತ ಮೊದಲು ಒಂದು ಕ್ವಶನ್ ಉಂಟು. ಜಿನ ಅಂತ ಹೇಳಿದ್ರೆ ಅವ್ರು ನಗ್ತಾ ಇರ್ತಾರೆ, ಹೊರಗಿನ ಅವ್ರು ನಗಿಸ್ತಾ ಇರ್ತಾರೆ ಅಂತ. ಜಿನ ನೀನ್ ಕೋಪ ಬರಲ್ವಾ? ನುಂಗ್ಕೊಳ್ತೇನೆ, ಕೋಪ ಬರುವುದಿಲ್ಲ ಅಂತ ಇಲ್ಲ, ಬಹಳ ಕಮ್ಮಿ. ನಾನು ಎಲ್ಲರ ಹತ್ರ ಪ್ರೀತಿಯಿಂದಾನೇ ಇರ್ತೇನೆ. ಹಾಗೆ ಸಹ ಕೋಪ ಬಂದ್ರೆ ನಮ್ಮವರ ಜೊತೆ ನಂಗೆ ಕೋಪ ಬರ್ತದೆ. ನಿಮ್ಮವ್ರು ಅಂದ್ರೆ ನಂಗೆ ಪ್ರೀತಿ ಪಾತ್ರರು ಯಾರಿದ್ದಾರೆ ಅವ್ರ ಹತ್ರ ಮಾತ್ರ ಆ ಕೋಪವನ್ನು ಎಕ್ಸ್ಪ್ರೆಸ್ ಮಾಡ್ತೇನೆ. ಉಳ್ದವ್ರ ಹತ್ರ ನಾನು ಯಾಕೆ ಮಾಡ್ಲಿ? ಜಿನ ಬಿಟ್ಟು ಹೋದ ಒಂದು ಸಬ್ಜೆಕ್ಟ್ ಮೇಜರ್ ಇದೆ, ಒಂದು ಆಲ್ಬಮ್ ಸಾಂಗ್ ಮಾಡಿದ್ರಲ್ಲ? ಹೌದು ಹೌದು, ಅದರ ಬಗ್ಗೆ ಹೇಳಿ ಅಲ್ಲ. ಆಲ್ಬಮ್ ಸಾಂಗ್ ಅದು ಬಹಳ ಇಂಪಾರ್ಟೆಂಟ್. ಓಕೆ, ನಾನು ನನ್ನ ಡೈರೆಕ್ಷನ್ ಅಲ್ಲಿ ಒಂದು ಸಾಂಗ್ ಅಲ್ಲಿ ಒಂದು ಕಥೆಯನ್ನು ಹೇಳಬೇಕು, ಒಂದು ಮೆಸೇಜ್ ಅನ್ನು ಕೊಡಬೇಕು ಅನ್ನೋ ಒಂದು ಸಾಂಗ್ ಮಾಡಿದೆ. ಸೊ ಆ ಸಾಂಗ್ ನಂಗೆ ನನ್ನ ಫೇವರೆಟ್ ವಾಸುಕಿ ವೈಭವ್ ಅವ್ರ ಹತ್ರ ಮಾಡಿಸ್ಬೇಕು ಅಂತಿದೆ. ಸೊ ಕೊಡುವೆ ಅಂತ ಹೇಳುವ ಬಹಳ ಬಹಳ ಒಳ್ಳೆಯ ಒಂದು ಮ್ಯೂಸಿಕ್ ಕೊಟ್ರು. ಅದಕ್ಕೆ ಲಿರಿಕ್ಸ್ ಅನ್ನು ಪ್ರಮೋದ್ ಮರವಂತೆ, ಈಗ ಎಲ್ಲದಕ್ಕೂ ಅವರೇ ಬರ್ದಿದ್ದಾರೆ, ಇವನ್ ಕಾಂತಾರಕ್ಕೆ ಅವರೇ ಬರ್ದದ್ದು. ಸೊ ಅವರು ಅದಕ್ಕೆ ಲಿರಿಕ್ಸ್ ಬರ್ದಿದ್ರು, ಬಹಳ ಉತ್ತಮವಾಗಿ ಬಂತು, ಲಕ್ಷಗಟ್ಟಲೆ ವ್ಯೂಸ್ ಬಂತು. ಡೈರೆಕ್ಟರ್ ಆಗಿ ಯಾವ ರೀತಿಯಲ್ಲಿ ಒಂದು ಶೂಟಿಂಗ್ ಮಾಡ್ಬೋದು, ಏನು ಅವನ ರೋಲು, ಏನೇನು ರೆಸ್ಪಾನ್ಸಿಬಿಲಿಟಿ ಇದೆ, ಇದನ್ನೆಲ್ಲ ನಾನು ಅದರಲ್ಲಿ ಕಲ್ತ್ಕೊಂಡೆ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಶೋಲಾ ಹೈಟ್ಸ್ ಅಂತ ಬಹಳ ಸ್ವರ್ಗದಂತ ಪ್ಲೇಸ್, ಕಳಸದ ಹತ್ರ. ಸೊ ಅಲ್ಲಿ ಶೂಟಿಂಗ್ ಮಾಡಿದೆವು, ಬಹಳ ಉತ್ತಮವಾಗಿತ್ತು ಎಕ್ಸ್ಪೀರಿಯನ್ಸ್ ಕೂಡ. ನೀವೆಲ್ಲರೂ ಅದನ್ನು ನೋಡ್ಲೇಬೇಕು. ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದೇನೆ. ಕೊಡುವೆ ಅಂತ ವಾಸುಕಿ ವೈಭವ್ ಅವರು ಹಾಡಿದಂತ, ಸಂಗೀತ ನಿರ್ದೇಶನ ಮಾಡಿದಂತ, ಹಾಗೆ ಲಿರಿಕ್ಸ್ ಅನ್ನು ನಮ್ಮ ಕಾಂತಾರ ಫೇಮ್ ಪ್ರಮೋದ್ ಮರವಂತೆ ಮಾಡಿದ್ದಾರೆ. ಸೊ ದಯವಿಟ್ಟು ಅದನ್ನು ವಾಚ್ ಮಾಡಿ. ಅದರಲ್ಲಿ ಹದಿಹರೆಯದ ಹುಡುಗರಿಗೆ ತುಂಬಾ ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಟ್ಟಿದ್ದೇನೆ. ಎಸ್, ಜಿನ ಒಂದು ರ್ಯಾಪಿಡ್ ಫೈರ್ ಎಲ್ಲರೂ ಮಾಡ್ದಾಗ ಮಾಡ್ಲಿಕ್ಕೆ ನಮಗೂ ಗೊತ್ತಿಲ್ಲ, ನಮ್ಗೆ ಇದು ವಸ್ತು ಅಥವಾ ಈ ರ್ಯಾಪಿಡ್ ಫೈರ್ ಎಲ್ಲ ಮಾಡಿ ಗೊತ್ತಿಲ್ಲ, ಫೈರ್ ಅಷ್ಟೇ ಮಾಡಿ ಗೊತ್ತು. ಆದದ್ದಾಗ್ಲಿ ಬಂದದ್ ಬರ್ಲಿ. ಈಗ ರ್ಯಾಪಿಡ್ ಫೈರ್ ಮಾಡೋ. ರ್ಯಾಪಿಡ್ ಫೈರ್. ಜಿನ ನಿಗೆ ಪ್ರೀತಿ, ಅಮ್ಮ, ಸ್ನೇಹ, ಎಲ್ರು, ಅಮ್ಮ, ಪ್ರೀತಿ, ಕರಾವಳಿ, ಕರ್ಮಭೂಮಿ, ಧರ್ಮಸ್ಥಳ, ಜನ್ಮಭೂಮಿ, ಫುಡ್, ಇಡ್ಲಿ, ಊಟ, ಗಂಜಿ ಊಟ. ಗಂಜಿ ಊಟ ನನ್ನ ಫೇವರೇಟ್. ಗಂಜಿ ಊಟ, ಗಂಜಿ ಚಟ್ನಿ. ವೆಜ್ ಆರ್ ನಾನ್ ವೆಜ್? ವೆಜ್. ಪ್ಯೂರ್ ವೆಜ್ ಅಲ್ಲ, ನಾನು ಇನ್ನೊಬ್ರಿಗೆ ಪ್ಯೂರ್ ವೆಜ್ ಆಗಿ ಅಂತ ಹೇಳೋದಿಲ್ಲ, ಅದು ಅವರವರ ಆಸೆ, ಅವರವರ ಇಷ್ಟ. ಬಟ್ ನಾನು ವೆಜ್. ನೀವು ವೆಜ್? ನಾನ್ ವೆಜ್. ಓಕೆ. ಸ್ಪೋರ್ಟ್ಸ್? ಕ್ರಿಕೆಟ್. ಡ್ರೈವ್? ಕುದುರೆಮುಖ. ಡ್ರೆಸ್? ಲುಂಗಿ. ರಾಜ್ ಶೆಟ್ಟಿ ಲುಂಗಿ ಅಂದ್ರೆ ಅಲ್ಲ, ಕಂಫರ್ಟೇಬಲ್. ಹವಾಮಾನ ಎಲ್ಲ ಸರಿ ಇರ್ತದೆ. ಲುಂಗಿಯಲ್ಲಿ. ಫೇವರಿಟ್ ಪ್ಲೇಸ್? ಧರ್ಮಸ್ಥಳವೇ. ಜೀವ ಬಿಟ್ರು ಜೀವ ಕೊಯ್ದ್ರು ನಾನು ಧರ್ಮಸ್ಥಳದವನು. ಎಸ್, ರ್ಯಾಪಿಡ್ ಫೈರ್ಗೆ ಒಳ್ಳೆ ಆನ್ಸರ್ ಅನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ನಿಮ್ಮ
ಸಾಧನೆಯ ಬಗ್ಗೆ ತುಂಬಾ ಇದೆ ಮಾತಾಡೋದಕ್ಕೆ. ಆದ್ರೆ ಆ ಎಲ್ಲ ಸಾಧನೆಗಳನ್ನ ನಾವು ಕೂಡ ಇಲ್ಲಿ ತೋರಿಸೋಕೆ ಕಷ್ಟ. ಆದ್ರೆ ನಿಮ್ಮ ಸಾಧನೆ ಮುಂದುವರಿಲಿ. ಕೊರಮ್ಮ ಎಲ್ಲಿಗೆ ನಿಲ್ಲಬಾರ್ದು, ಜೊತೆಗೆ ಸಂಪೂರ್ಣವಾಗಿ ಉತ್ತುಂಗಕ್ಕೆ ಏರಬೇಕು. ನಮ್ಮ ಊರಿನ ಪ್ರತಿಭೆ, ಧರ್ಮಸ್ಥಳದ ಪ್ರತಿಭೆ ಕರ್ನಾಟಕ ರಾಜ್ಯದ ಸಿನಿಮಾ ರಂಗದಲ್ಲಿ ಒಂದು ಉತ್ತಮವಾದಂತಹ ಹೆಸರನ್ನ ಮಾಡಲಿ ಅನ್ನುವಂಥದ್ದು ಹೇಳ್ತಾ, ಸಾಧ್ಯ ಆದ್ರೆ ಭಾರತದಾದ್ಯಂತ ಹಾಲಿವುಡ್ ತನಕ ಹೋದ್ರು ನಮಗೆ ಖುಷಿಯೇ. ಆದ್ರಿಂದ ನಿಮ್ಗೆ ಮುಂದಿನ ಜೀವನಕ್ಕೆ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ, ಈ ಚಿಕ್ಕ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿದ್ದಕ್ಕೆ, ನಮಗೆ ಒಂದಷ್ಟು ಸಮಯವನ್ನು ಮೀಸಲಿಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ. ಇದು ನಮ್ಮೂರಿನ ಕಲಾವಿದನ ಒಂದು ಪುಟ್ಟ ಪರಿಚಯ ಮಾಡುವಂತಹ ಚಿಕ್ಕ ಪ್ರಯತ್ನ. ಇಂತಹ ಇನ್ನೂ ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇರ್ತೀವಿ. ನಮಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ನಮಸ್ಕಾರ.